ಈಗ ನಾವು ಪ್ರಾಣಕ್ಕೆ ಅಪಾಯ ತಂದೊಡ್ಡುವಂಥ ಈ ಲಿವರ್ನ ಸಮಸ್ಯೆಗಳು ಇದ್ದೇ ಇದೆ. ನಾವು ಕೇಳ್ತಾ ಇದ್ವಿ ಇತ್ತೀಚೆಗೆ ಕೆಲವು ಡೆತ್ ಕೇಸ್ ಕೂಡ ಆಗಿದೆ ಇದರಲ್ಲಿ. ಈಗ ಇದೆಷ್ಟರ ಮಟ್ಟಿಗೆ ಅಪಾಯಕಾರಿ ಲಿವರ್ನ ವೈರಸ್ ಸೋಂಕಿನಿಂದ ಮನುಷ್ಯನಿಗೆ? ಈಗ ನಾವು ಹೆಪಟೈಟಿಸ್ ಎ ವೈರಸ್ ಅಂತ ತಗೊಂಡ್ರೆ ಈಗ ನಮ್ಮಲ್ಲಿ ಪ್ರಿವ್ಯಾಲೆಂಟ್ ಇರುವಂಥದ್ದು ಈ ವೈರಸ್ 99% ಆಫ್ ದ ಟೈಮ್ ನಿಮಗೆ ಏನಾಗೋದಿಲ್ಲ, ರಿಕವರಿ ಆಗ್ತದೆ. ಆದರೆ 1%ಗಿಂತ ಕಡಿಮೆ ಜನರಲ್ಲಿ ಎಕ್ಯೂಟ್ ಲಿವರ್ ಫೇಲ್ಯೂರ್ ಅಂತ ಆಗ್ತದೆ. ಎಕ್ಯೂಟ್ ಲಿವರ್ ಫೇಲ್ಯೂರ್ ಆದಾಗ ನಿಮಗೆ ಆ ಸಮಯದಲ್ಲಿ ಟ್ರೀಟ್ಮೆಂಟ್ ಏನಾಗ್ತದೆ ಅಂತ ಲಿಮಿಟೇಷನ್, ನಿಮಗೆ ಬೇರೆ ಏನಿಲ್ಲ, ಲಿವರ್ ಟ್ರಾನ್ಸ್ಪ್ಲಾಂಟೇ ಮಾಡಬೇಕಾಗ್ತದೆ. ಎಕ್ಯೂಟ್ ಲಿವರ್ ಫೇಲ್ಯೂರ್ ಆದರೆ ಕೆಲವು ಮೆಡಿಸಿನ್ ಇದೆ, ಬಟ್ ಅದರಿಂದ ಅದು ಸಕ್ಸಸ್ ಆಗದಿದ್ದರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗ್ಬೋದು. ಹೆಚ್ಚಿನ ಪ್ರಮಾಣದಲ್ಲಿ ಅಪಾಯಕಾರಿ ಲೆಸ್ ದೆನ್ 1%, ಈಗ 100 ಜನಕ್ಕೆ ಹೆಪಟೈಟಿಸ್ ಎ ಆದರೆ ಲೆಸ್ ದೆನ್ 1% ಯಾರಿಗೆ ಆಗ್ತದೆ ಅಂದರೆ ಯೂಶ್ವಲಿ ಈಗ ಏಜ್ 40ರಿಂದ 50 ವರ್ಷ ಮೇಲ್ಪಟ್ಟವರು ಇರ್ಬೋದು, ಅಥವಾ ಅವರಿಗೆ ಆಲ್ರೆಡಿ ಲಿವರ್ ಡಿಸೀಸ್ ಇದ್ದರೆ. ಈಗ ಕೆಲವರಿಗೆ ಸಿರೋಸಿಸ್ ಇರ್ತದೆ ಬೇರೆ ಯಾವುದೋ ಕಾರಣಗಳಿಂದ, ಲಿವರ್ನ ನಾರುಗಟ್ಟುವಿಕೆ, ಹೆಪಟೈಟಿಸ್ ಬಿ ಇಂದ ಇರ್ಬೋದು, ಅಥವಾ ಆಲ್ಕೋಹಾಲಿಂದ ಇರ್ಬೋದು, ಅಥವಾ ಮ್ಯಾಸಿಲ್ಡ್ ಅಂತ ಕೇಳಿದರೆ ಅಂದರೆ ಫ್ಯಾಟಿ ಲಿವರ್ ಪ್ರೋಗ್ರೆಸ್ ಆಗಿ ಮೆಟಬಾಲಿಕ್ ಡಿಸ್ಫಂಕ್ಷನ್ ಅಸೋಸಿಯೇಟೆಡ್ ಸ್ಟಿಯೋಟೋಟಿಕ್ ಲಿವರ್ ಡಿಸೀಸ್ ಅಂತ, ಅಂದರೆ ಫ್ಯಾಟಿ ಲಿವರ್ ಇರ್ತದೆ, ಅದರಲ್ಲಿ ಫೈಬ್ರೋಸಿಸ್ ಆಗಿ ಸ್ವಲ್ಪ ಸ್ಟೇಜಲ್ಲಿ ಇರ್ತಾರೆ, ಬಟ್ ಅವರಿಗೆ ಸಿಂಪ್ಟಮ್ಸ್ ಏನಿರೋದಿಲ್ಲ. ಈ ಥರ ಹೆಪಟೈಟಿಸ್ ಎ ಅಕ್ಯೂಟ್ ಸೋಂಕಾದಾಗ ಆವಾಗ ಲಿವರ್ ಫುಲ್ ಡಿಕಂಪನ್ಸೇಟ್ ಆಗ್ತದೆ, ಅಂದರೆ ಅದು ಫೇಲ್ಯೂರ್ ಆಗ್ತದೆ. ಸೊ ಈ ಥರ ಆದಾಗ ಅವರಿಗೆ ಲೈಫ್ ಥ್ರೆಟನಿಂಗ್ ಆಗ್ತದೆ. ಅಂಥ ಸಿಚುವೇಷನಲ್ಲಿ ನಿಮಗೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಲ್ಲದೆ ಬೇರೆ ಆಪ್ಷನ್ ಇರೋದಿಲ್ಲ. ಬಟ್ ಇಟ್ ಇಸ್ ರೇರ್, ನಾಟ್ ಕಾಮನ್. ಇಟ್ಸ್ ಎ ಪ್ರಿವೆಂಟೇಬಲ್ ಡಿಸೀಸ್. ಇವತ್ತು ನಾವು ಮಾತಾಡ್ತಾ ಇರೋದು ಹೌ ಟು ಪ್ರಿವೆಂಟ್. ಹೆದರುವ ಅಗತ್ಯ ಇಲ್ಲ, ಬಟ್ ಪ್ರಿವೆನ್ಷನ್ ಮತ್ತು ಪ್ರಿಕಾಷನ್ಸ್ ತಗೊಳ್ಬೇಕು. ಹೌದು ಡಾಕ್ಟರ್, ಈಗ ಈ ಲಿವರಿಗೆ ಈ ಸೋಂಕು ತಗಲುತ್ತೆ ವೈರಸ್ಸಿಂದ ಅಂತ ಅಂದರೆ ಹೆಚ್ಚಿನವರಿಗೆ ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ನೀವು ವೈದ್ಯರಾಗಿ ಇದರ ಲಕ್ಷಣಗಳು ಏನೇನು ಗೋಚರಕ್ಕೆ ಬರುತ್ತೆ ಡಾಕ್ಟ್ರೆ? ಮುಖ್ಯವಾಗಿ ಜ್ವರ, ಇದನ್ನು ಪ್ರೋಡ್ರೋಮ್ ಅಂತ ಹೇಳ್ತೇವೆ. ಪ್ರೋಡ್ರೋಮ್ ಅಂತ ಹೇಳಿದರೆ ನಿಮಗೆ ಜಾಂಡಿಸ್ ಇನ್ನೂ ಆಗಿರೋದಿಲ್ಲ, ಅದರ ಮೊದಲು ಒಂದು 3-4 ಅಥವಾ 5 ದಿವಸ ಮೊದಲು ಜ್ವರ ಬರ್ಬೋದು ಒಂದು. ಎರಡನೇದು ವಾಮಿಟಿಂಗ್ ಸೆನ್ಸೇಷನ್, ನಾಸಿಯಾ ಅಂತ ಹೇಳ್ತೇವೆ. ಊಟ ನೋಡಿದ್ರೆ ಬೇಡ ಅಂತ ಆಗ್ತದೆ, ಹಸಿವು ಕಡಿಮೆ ಆಗ್ತದೆ, ಮತ್ತು ಮೈಕೈ ನೋವು, ಮಯಾಲ್ಜಿಯಾ ಅಂತ ಹೇಳ್ತೇವೆ. ಕೆಲವರಿಗೆ ಸ್ವಲ್ಪ ಗಂಟು ನೋವುಗಳು ಬರ್ಬೋದು, ಆರ್ಥ್ರಾಲ್ಜಿಯಾ ಅಂತ ಹೇಳ್ತೇವೆ. ಸೊ ಇಷ್ಟು ಆದ ತಕ್ಷಣ ಅವರಿಗೆ ಸ್ವಲ್ಪ ದಿವಸದಲ್ಲಿ ಅಥವಾ ಈ 4 ದಿವಸದ್ದು ಮುಗಿದ ತಕ್ಷಣ ಅವರಿಗೆ ಜಾಂಡಿಸ್ ಅಥವಾ ಫಸ್ಟ್ ಸಿಂಪ್ಟಮ್ ಬರೋದು ಸ್ವಲ್ಪ ಕಡು ಹಳದಿ ಬಣ್ಣದ ಯೂರಿನ್ ಹೋಗ್ತದೆ. ಮೂತ್ರದ ಬಣ್ಣ ಹಳದಿ ಆಗ್ತದೆ. ನಾರ್ಮಲ್ ಬಣ್ಣ ತೆಳು ಹಳದಿ, ಇದು ಕಡು ಹಳದಿ ಬಣ್ಣಕ್ಕೆ ತಿರುಗ್ತದೆ. ಆಮೇಲೆ ಕಣ್ಣಲ್ಲಿ ನೀವು ಎಲ್ಲೋ ನೋಡ್ತೀರಾ, ಹೌದು ಹಳದಿ ಜಾಂಡಿಸ್ ಅಂತ ನೋಡ್ತೀರಾ. ಸೊ ಇದು ಕಾಮನ್ ಆಗಿರುವಂಥ ಲಕ್ಷಣಗಳು. ಈಗ ಜೋರಾದರೆ ಸಿವಿಯರ್ ಹೆಪಟೈಟಿಸ್ ಅಂತ ಹೇಳ್ತೇವೆ. ಸಿವಿಯರ್ ಹೆಪಟೈಟಿಸ್ ಹೋದರೆ ನಿಮಗೆ ಕೆಲವೊಮ್ಮೆ ನಿಮ್ಮ ಮೆದುಳಿನ ಅಸ್ಥಿರತೆ ಅಂತ ಹೇಳ್ತೇವೆ, ಕನ್ಫ್ಯೂಷನ್ ಆಗ್ಬೋದು, ಆಯಿತಾ, ತುಂಬ ಇರಿಟೇಬಿಲಿಟಿ ಆಗ್ಬೋದು ಅವರಿಗೆ, ಇರಿಟೇಷನ್, ಲೈಟ್ ನೋಡಿದರೆ ಆಗೋದಿಲ್ಲ, ಇದು ಮಾಡಲಿಕ್ಕೆ ಆಗೋದಿಲ್ಲ, ಮಾತಾಡೋದ್ರಲ್ಲಿ ವ್ಯತ್ಯಾಸ ಬರ್ಬೋದು, ಪ್ರಜ್ಞಾವಸ್ಥೆಯಲ್ಲಿ ಚೇಂಜಸ್ ಆಗ್ಬೋದು. ಅದು ಯಾವಾಗ ಅಂತ ಹೇಳಿದರೆ ಸಿವಿಯರ್ ಹೆಪಟೈಟಿಸ್ ಆಗಿ ನಿಮಗೆ ಎಕ್ಯೂಟ್ ಲಿವರ್ ಫೇಲ್ಯೂರಿಗೆ ಹೋಗ್ತಾ ಇರುವಾಗ ಈ ಸಿಂಪ್ಟಮ್ಸ್ಗಳು ಬರುವಂಥ. ಹಾಗೆ ಮೆಜಾರಿಟಿ ಸಿಂಪ್ಟಮ್ಸ್ ನಾನು ಹೇಳಿದಾಗೆ ಪ್ರೋಡ್ರೋಮ್ ಅಂತ ಹೇಳಿದ್ದಲ್ಲ, ಜ್ವರ, ಸ್ವಲ್ಪ ಹೊಟ್ಟೆ ನೋವು ಬರ್ಬೋದು, ಇಲ್ಲಿ ಲಿವರಿನ ಮೇಲ್ಭಾಗದಲ್ಲಿ, ಈ ಭಾಗದಲ್ಲಿ ಹೊಟ್ಟೆ ನೋವು, ಲಿವರ್ ಸ್ಟ್ರೆಚ್ ಆಗ್ತದೆ, ದೊಡ್ಡದಾಗ್ತದೆ. ಅವಾಗ ಅದರದ್ದು ಕ್ಯಾಪ್ಸುಲ್ ಒಂದಿರ್ತದೆ, ಗ್ಲಿಸನ್ಸ್ ಕ್ಯಾಪ್ಸುಲ್, ಅದು ಸ್ಟ್ರೆಚ್ ಆದಾಗ ಪೇಯ್ನ್ ಬರ್ತದೆ, ಸ್ವಲ್ಪ ಹೊಟ್ಟೆ ನೋವು ಬರ್ಬೋದು. ಸೊ ಇದು ಇದರ ರೋಗ ಲಕ್ಷಣ, ಮುಖ್ಯ ಲಕ್ಷಣಗಳು. ಹೌದು ಡಾಕ್ಟರ್, ಈಗ ಭಯಪಡುವಂಥ ಪರಿಸ್ಥಿತಿ ಉಂಟಾಗಿದೆ. ಯಾಕೆಂದರೆ ತುಂಬ ಜನರಿಗೆ ಈ ಒಂದು ಹೆಪಟೈಟಿಸ್ ಕಾಯಿಲೆ ಬಗ್ಗೆ ಅಥವಾ ಈ ಜಾಂಡಿಸ್ ಕಾಯಿಲೆ ಇರ್ಬೋದು, ಲಿವರ್ ಸೋಂಕು ಅಂತ ಹೇಳಿದರೆ ನಾನು ಇದಕ್ಕೆ ಪರೀಕ್ಷೆ ಮಾಡ್ಕೊಳ್ಬೇಕೆ ಏನು? ಈಗ ಜ್ವರ ಅಂದರೆ ಬೇರೆ ಬೇರೆ ಕಾರಣಗಳಿಂದ ಜ್ವರ ಬರುತ್ತೆ. ನೀವು ಹೇಳೋ ಪ್ರಕಾರ ಈ ಲಕ್ಷಣ ಕಂಡು ಬಂದ ಕೂಡಲೇ ನಾನು ಟೆಸ್ಟ್ ಮಾಡಬೇಕಾ? ಅಥವಾ ಫ್ಯಾಟಿ ಲಿವರ್ ಕೂಡ ಹೇಳಿದ್ರಿ, ಫ್ಯಾಟಿ ಲಿವರ್ ಅಂತ ಅಂದರೆ ಅದಕ್ಕೆ ಕೂಡ ನಾನು ಪರೀಕ್ಷೆ ಮಾಡಬೇಕಾ? ಮುಂದೆ ನನಗೂ ಈ ಥರ ಆಗ್ಬೋದಾ ಅಂತ ಭಯ ಇದ್ದವರಿಗೆ ನೀವು ಏನು ಹೇಳ್ತೀರಿ? ಯಾಕಂತ ಹೇಳೋರು ರೆಗ್ಯುಲರ್ ಅದಕ್ಕೆ ಪರೀಕ್ಷೆ ಮಾಡಿಸ್ಬೇಕೆ ಬೇಕು? ಈಗ ನಿಮಗೆ ಜ್ವರ ಬಂದು, ಈಗ ಅನೋರಾಕ್ಸಿಯಾ ಅಥವಾ ಹಸಿವು ತುಂಬ ಕಡಿಮೆ ಆಯಿತು, ಜ್ವರ ಬಂದು ಮತ್ತು ವಾಂತಿ ಆಗ್ತಾ ಉಂಟು ಪದೇ ಪದೇ, ಆ ಸಮಯದಲ್ಲಿ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡ್ಬೋದು. ಎಸ್ಪೆಷಲಿ ಈ ಟೈಮಲ್ಲಿ ಮಾಡೋದು ಒಳ್ಳೆಯದು. ಮತ್ತು ಹೆಪಟೈಟಿಸ್ ಎ ಉಂಟಾ ಅಂತ ಟೆಸ್ಟ್ ಮಾಡಲಿಕ್ಕೆ ಅದೊಂದು IgM ಮಾರ್ಕರ್ ಬರ್ತದೆ, IgM ಆ್ಯಂಟಿ ಹೆಪಟೈಟಿಸ್ ಎ ವೈರಸ್ ಆ್ಯಂಟಿಬಾಡಿ, ಅದನ್ನು ಟೆಸ್ಟ್ ಮಾಡಿ ನೋಡ್ಬೋದು. ಸೊ ಅದರಿಂದ ನಮಗೆ ಕನ್ಫರ್ಮ್ ಮಾಡ್ಬೋದು. ಅದು ನಿಮಗೆ ರೋಗ ಲಕ್ಷಣ ಸ್ಟಾರ್ಟ್ ಆದರೆ ಹೆಪಟೈಟಿಸ್ ಎ IgM ಆಲ್ಮೋಸ್ಟ್ 100% ಜನರಲ್ಲಿ ಪಾಸಿಟಿವ್ ಬರ್ತದೆ. ಸೊ ಡಯಾಗ್ನೋಸ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಎರಡನೇದಾಗಿ ನೀವು ಕೇಳಿರೋದು ಫ್ಯಾಟಿ ಲಿವರ್. ಫ್ಯಾಟಿ ಲಿವರ್ ಅನ್ನೋದು ಅದು ಜೀವನ ಶೈಲಿಯ ಕಾಯಿಲೆ. ಜೀವನ ಶೈಲಿಯ ಕಾಯಿಲೆ ಅಂತೇಳಿದ್ರೆ ನಿಮ್ಮಲ್ಲಿ ಇರ್ತದೆ. ಈಗ ಇಂಡಿಯನ್ ಪಾಪ್ಯುಲೇಷನ್ ತಗೊಂಡ್ರೆ 38ರಿಂದ 40% ಜನರಲ್ಲಿ ಫ್ಯಾಟಿ ಲಿವರ್ ಇದೆ. ನೀವು ಯಾವುದೋ ಕಾರಣಕ್ಕೆ ಅಲ್ಟ್ರಾಸೌಂಡ್ ಮಾಡಲಿಕ್ಕೆ ಹೋಗ್ತೀರಾ, ಅಲ್ಲಿ ಫ್ಯಾಟಿ ಲಿವರ್ ಕಂಡು ಬರ್ತದೆ. ಸೊ ಫ್ಯಾಟಿ ಲಿವರ್ ಇಟ್ಸ್ ಎ ಕ್ರಾನಿಕ್ ಡಿಸೀಸ್. ಹೌದು, ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು. ಮತ್ತು ಅದರಲ್ಲೂ ಕೆಲವು ಟೆಸ್ಟ್ಗಳಿದ್ದಾವೆ, ಅದರಿಂದ ಫ್ಯಾಟಿ ಲಿವರ್ ಎಲ್ಲರಲ್ಲೂ ಏನು ಪ್ರೋಗ್ರೆಸ್ ಆಗೋದಿಲ್ಲ. ಕೆಲವು ಸರ್ಟನ್ ಪರ್ಸೆಂಟೇಜ್ ಪೇಷಂಟ್ಸಲ್ಲಿ ವರ್ಷಾನುಗಟ್ಟಲೆ ಹೋದಾಗ ನಿಧಾನಕ್ಕೆ ನಾರುಗಟ್ಟುವಿಕೆ, ಫೈಬ್ರೋಸಿಸ್, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಆಗಿ ಮತ್ತೆ ಸಿರೋಸಿಸ್ಗೆ ಹೋಗುವುದು, ಅಂದರೆ ಕಂಪ್ಲೀಟ್ ನಾರುಗಟ್ಟುವಿಕೆ ಆಗ್ತದೆ ಲಿವರ್.
ಆಗ ಲಿವರ್ ತನ್ನ ಕೆಲಸ ಮಾಡೋ ಕಾರ್ಯಕ್ಷಮತೆಯನ್ನು ಕಳೆದುಕೊಳ್ತದೆ. ಅದು ಯಾರಲ್ಲಿ ಹೋಗ್ತದೆ ಇಲ್ವಾ ಅಂತ ನೋಡಲಿಕ್ಕೆ ಕೆಲವು ಟೆಸ್ಟ್ಗಳುಂಟು. ಅದು ಟೆಸ್ಟ್ಗಳು ಮಾಡಿ ನಾವು ಅದನ್ನು ಕಂಡುಹಿಡಿಬೋದು. ಆ ಥರ ಪಿರಿಯಾಡಿಕ್ ಆಗಿ ಮಾಡಬೇಕು ಅಂತಿಲ್ಲ. ನಿಮಗೆ ಫ್ಯಾಟಿ ಲಿವರ್ ಇದ್ದರೂ ಒಮ್ಮೆ ಕನ್ಸಲ್ಟ್ ಮಾಡಿದರೆ ಒಳ್ಳೆಯದು. ಕನ್ಸಲ್ಟ್ ಮಾಡಿದ ಮೇಲೆ ನಿಮಗೆ ನಿಮ್ಮ ಫ್ಯಾಟಿ ಲಿವರ್, ನಿಮ್ಮ ದೇಹದ ಜೀವನ ಶೈಲಿ ಅದನ್ನು ನೋಡಿಕೊಂಡು ನಿಮಗೆ ಪರ್ಸನಲೈಸ್ಡ್ ಟ್ರೀಟ್ಮೆಂಟ್ ಕೊಡ್ಬೋದು. ಡಾಕ್ಟರ್, ನೀವು ಹೇಳೋದು ಈಗ ಈ ಎಲ್ಲ ಪರಿಸ್ಥಿತಿಗಳಲ್ಲಿ ಇಂಥ ಒಂದು ಸಂದರ್ಭ ನೋಡಿಕೊಂಡು ವೈದ್ಯರನ್ನು ಕಾಣಬೇಕು, ಅಂದರೆ ಬೇರೆ ಬೇರೆ ಈ ಮೆಡಿಸಿನ್ ಮಾಡಬಾರ್ದು ಅಂತ ಹೇಳ್ತೀರಿ. ಯಾಕಂದರೆ ಕ್ವಾಲಿಫೈಡ್ ಡಾಕ್ಟರ್ಸ್ ಕಾಣಬೇಕು. ಏನಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ಡಾಕ್ಟ್ರೇ, ಆಯಿತಾ. ಪಕ್ಕದ ಮನೆಯವರು ಹೇಳ್ತಾರೆ, ಹಿಂದೆ ಮನೆಯವರು ಹೇಳ್ತಾರೆ, ಮನೇಲಿ ಅಜ್ಜಿ ಇರ್ತಾರೆ ಅವರು ಹೇಳ್ತಾರೆ. ಈಗ ನಾವು ಈಗಿನ ವೈಜ್ಞಾನಿಕ ಕಾಲದಲ್ಲಿ ನಾವು ಅದಕ್ಕೆ ಎವಿಡೆನ್ಸ್ ಉಂಟಾ ನೋಡಬೇಕು. ಅವೈಜ್ಞಾನಿಕ ನಂಬಿಕೆಗಳನ್ನು ಹಿಡ್ಕೊಂಡು ನೀವು ಟ್ರೀಟ್ಮೆಂಟ್ ಮಾಡ್ತಾ ಹೋದರೆ ಅದು ಪೇಷಂಟಿನ ಔಟ್ಕಮ್ಮಿಗೆ ಅದು ಏನು ಕೌಂಟರ್ ಪ್ರೊಡಕ್ಟಿವ್ ಆಗ್ತದೆ. ನೀವು ಒಂದು ಪೇಷಂಟು ಈಗ ಅಕ್ಯೂಟ್ ಹೆಪಟೈಟಿಸ್ ಆದಾಗ ಅವರಿಗೆ ಆ್ಯಕ್ಚುಲಿ ಆಹಾರದ ಅವಶ್ಯಕತೆ ಇರ್ತದೆ, ತಿನ್ನಬೇಕು ಅವರು ಚೆನ್ನಾಗಿ. ಅಟ್ಲೀಸ್ಟ್ ವಾಂತಿ ಬರುವಾಗ ಅವರಿಗೆ ಸೆನ್ಸೇಷನ್ ಇರುವಾಗ ಒಂದು ಸ್ವಲ್ಪ ಆದರೂ 3-4 ಗಂಟೆಯಲ್ಲಿ ಏನಾದರೂ ದ್ರವ ಆಹಾರ ಅಂತಲ್ಲ, ತಿನ್ನುವಷ್ಟು ಏನು ತಿನ್ಲಿಕ್ಕೆ ಆಗ್ತದೆ ಅದನ್ನು ಕೊಡಬೇಕು. ಬಟ್ ಜನ ಏನು ಮಾಡ್ತಾರೆ, ಹೆದರ್ತಾರೆ. ಅದು ಕೊಡಬಾರ್ದು, ಇದು ಕೊಡಬಾರ್ದು, ಸೋರೆಕಾಯಿಯೇ ತಿನ್ನಬೇಕು, ಮತ್ತು ನಿಮ್ಮದು ಹೀರೆಕಾಯಿಯೇ ತಿನ್ನಬೇಕು, ತೆಂಗಿನಕಾಯಿ ಹಾಕಿ ತಿನ್ನಬಾರ್ದು. ಇದಕ್ಕೆಲ್ಲ ಯಾವುದೇ ಎವಿಡೆನ್ಸ್ ಇಲ್ಲ. ಇದರಿಂದ ತೊಂದರೆ ಆಗ್ತದಲ್ಲದೆ ಪೇಷಂಟಿಗೆ, ಅವರಿಗೆ ಅವರ ಕಾಯಿಲೆಗೆ ರಿಕವರಿಗೆ ಉಪಯೋಗ ಆಗೋದಿಲ್ಲ.